ನಾನು ಫಸ್ಟ್ ಟೈಮ್ ಇಲ್ಲಿ ಮಲ್ಲೇಶ್ವರ ಟೆಂಪಲ್ ಬರ್ತಾ ಇರೋದೇ ಫಸ್ಟ್ ಟೈಮ್. తీసుకోవాలనా ರಂಗೋಲಿ ಅಲ್ಲ ನಿಮ್ಗೆ ಭಾರಿ ಪಸಂದ್ ರಂಗೋಲಿ తీసుకుంటే ವೆಲ್ಕಮ್ ಬ್ಯಾಕ್ ಟು another ನ್ಯೂ ವ್ಲಾಗ್ ಆಫ್ ಕಾಮನ್ ಲೈಫ್ ಡೈರೀಸ್ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ಕೂಡ ನಮ್ಮ ಈ ಕಾಮನ್ ಲೈಫ್ ಡೈರೀಸ್ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಇವತ್ತು ನಾವು ಮಲ್ಲೇಶ್ವರಮಲ್ಲಿ ಕಡಲೆಕಾಯಿ ಪರಿಷೆ ನಡೀತಾ ಇದೆ. ಸೊ ಆಲ್ ಆಫ್ ಸಡನ್ ಗೊತ್ತಾಯಿತು ನಮಗೆ. ಅಂತ ಹೇಳಿದ್ರೆ ಇವತ್ತು ಸಂಡೇ November 9th. ಸೊ ಹಿಂಗೆ ಮಲ್ಕೊಂಡು ಇನ್ಸ್ಟಾಗ್ರಾಮ್ ಸ್ಕ್ರೋಲ್ ಮಾಡ್ತಾ ಇರಬೇಕಾದ್ರೆ ಗೊತ್ತಾಯಿತು ಇವತ್ತು ಮಿಡಲ್ ಡೇ ಆಫ್ ಕಡಲೆಕಾಯಿ ಪರಿಷೆ ಮಲ್ಲೇಶ್ವರಂ ಅಂತ ಹೇಳಿಬಿಟ್ಟು. ಸೊ ನಮಗೆ ಮಲ್ಲೇಶ್ವರಂ ನಿಯರ್ ಇರೋದ್ರಿಂದ ಬಸವನಗುಡಿ ತುಂಬ ಲಾಂಗ್ ಆಗುತ್ತೆ, ಅದಕ್ಕೆ ಹೋಗೋಣ ಅಂತ ಹೇಳಿಬಿಟ್ಟು ಇವಾಗ ರೆಡಿಯಾಗಿದ್ದೀವಿ. ಗಂಟೆ 7 ಆಯಿತು, ಸಂಜೆ 7 ಗಂಟೆ ಆಯಿತು. ನಂದು ರೆಡಿಯಾಗಿ ಆಗಿದೆ, ಇನ್ನು ನಮ್ಮ ಯಜಮಾನರು ರೆಡಿ ಆಗ್ತಾ ಇದ್ದಾರೆ. ನಾನು ಫಸ್ಟ್ ಟೈಮ್ ಗಿಂಬಲ್ ಯೂಸ್ ಮಾಡಿ ವಿಡಿಯೋ ಮಾಡ್ತಾಯಿದ್ದೀನಿ. ನನಗೆ ಆ್ಯಕ್ಚುಲಿ ರಕ್ಷಾಬಂಧನ್ಗೆ ಈ ಗಿಂಬಲ್ ನನ್ನದೊಂದು ಬ್ರದರ್ ಫ್ರಮ್ ಅನದರ್ ಮದರಿಂದ ಗಿಫ್ಟ್ ಬಂದಿರುವಂಥದ್ದು. ಸೊ ಆಗಸ್ಟಲ್ಲಿ ರಕ್ಷಾಬಂಧನ ಇತ್ತು. ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್ 2 ತಿಂಗಳು ನಾನು ವ್ಲಾಗ್ ಅಷ್ಟೊಂದು ಮಾಡಿರಲಿಲ್ಲ, ಹಾಗಾಗಿ ನನಗೆ ಗಿಂಬಲ್ ಯೂಸ್ ಮಾಡೋಕ್ಕಾಗಿರಲಿಲ್ಲ. ಸೊ ಇವತ್ತು ಫಾರ್ ದ ಫಸ್ಟ್ ಟೈಮ್ ನಾನು ಗಿಂಬಲ್ ಕೂಡ ಯೂಸ್ ಮಾಡ್ತಾ ಇದ್ದೀನಿ. ಇದರದ್ದು ಯೂಸ್ ನನಗೆ ಅಷ್ಟೊಂದು ಕರೆಕ್ಟಾಗಿ ಗೊತ್ತಿಲ್ಲ, ಹಾಗಾಗಿ ಕ್ಯಾಮ್ರಾ ಸ್ವಲ್ಪ ಮೇಲೆ ಕೆಳಗೆ ಆ ಕಡೆ ಈ ಕಡೆ ಎಲ್ಲ ಆಗ್ಬೋದು, ಅಡ್ಜಸ್ಟ್ ಮಾಡ್ಕೊಳ್ಳಿ. ಬನ್ನಿ ಯಜಮಾನ್ರೆ ಬನ್ನಿ. ಸೊ ನಾನು ಫಸ್ಟ್ ರೆಡಿಯಾಗಿದ್ದೀನಿ. ಇವತ್ತು ಇನ್ನೂ ಆಗಿಲ್ಲ ಅಂತ ಅನಿಸುತ್ತೆ. ಆಯ್ತಮ್ಮ, ಆಯಿತಾ? ಓಕೆ, ಸರಿ, ಹಂಗಾದ್ರೆ ಹೊರಡೋಣ. ಟೈಮ್ ಆಯ್ತು, ಹೊರಡೋಣ. ನಾವು ಇವಾಗ ಇಲ್ಲಿ ಮಲ್ಲೇಶ್ವರಂಗೆ ಬಂದ್ವಿ. ಆ್ಯಕ್ಚುಲಿ ಏನಂತ ಹೇಳಿದರೆ ತುಂಬ ಏನಂತಾರೆ ಕ್ರೌಡ್ ತುಂಬ ಜಾಸ್ತಿ ಇತ್ತು, ಹಾಗಾಗಿ ಗಾಡಿ ಪಾರ್ಕಿಂಗ್ ಮಾಡೋಕ್ಕೆ ಜಾಗ ಸಿಕ್ಕಿಲ್ಲ ಎಲ್ಲೂ ಕೂಡ. ಗಾಡಿ ಪಾರ್ಕಿಂಗ್ ಅಂತಾನೆ ಒಂದು 10 ಮಿನಿಟ್ಸ್ ಆ ಕಡೆ ಈ ಕಡೆ ಹೋಗಿ ಫೈನಲಿ ಒಂದು ಕಡೆ ಸೈಡಲ್ಲಿ ಗಾಡಿ ಹಾಕ್ಬಿಟ್ವಿ. ಇವಾಗ ನಡ್ಕೊಂಡು ಹೋಗ್ತಾ ಇದ್ದೀವಿ. ಗಡ್ಡೆಕಾಯಿ ಓ ದೇವ, ಇಷ್ಟು ಜನ ಕ್ಯೂ ಇದ್ದಾರ. ಏನು ಮಸ್ತ್ ಡೆಕೋರೇಷನ್ ಮಾಡಿದ್ದಾರೆ ನೋಡಿ, ಎಲ್ಲ ಕಡೆ ಲೈಟ್. ನಾನು ಫಸ್ಟ್ ಟೈಮ್ ಇಲ್ಲಿ ಮಲ್ಲೇಶ್ವರ ಟೆಂಪಲ್ ಬರ್ತಾ ಇರೋದೇ ಫಸ್ಟ್ ಟೈಮ್. ಆ್ಯಂಡ್ ಬಸವನಗುಡಿ ಇದಕ್ಕೆ ಕಡಲೆಕಾಯಿ ಬಸ್ಸಿಗೆ ಹೋಗಿದ್ದೆ, ಬಟ್ ಅದು ಲಾಂಗ್ ಬ್ಯಾಕ್. ಇಲ್ಲಿಗೆ ಫಸ್ಟ್ ಟೈಮ್ ಬರ್ತದೆ, ಟೆಂಪಲ್ಗೆ ಫಸ್ಟ್ ಟೈಮ್ ಬರ್ತಾ ಇರೋದು. ಜನ ತುಂಬ ಇದ್ದಾರೆ, ಬಿಕಾಸ್ ಒಂದು ಸಂಡೇ ಅಲ್ವಾ, ಸಂಡೇ ಆಗಿರೋದ್ರಿಂದ ತುಂಬ ಜನ ಇದ್ದಾರೆ. ಎಲ್ಲ ಕಡೆ ಲೈಟಿಂಗ್ಸ್ ಜಾಸ್ತಿ ಇರೋದ್ರಿಂದ ನಾನು ತುಂಬ ವೈಟ್ ಕಾಣಿಸ್ತಾ ಇದ್ದೀನಿ. ಅದು ಖುಷಿ ಆಗ್ತಾ ಇದೆ ಮನಸ್ಸಿಗೆ. ಟೆಂಪಲ್ ಒಳಗಡೆ ಹೋಗಿ ಬಂದ್ವಿ. ಇವಾಗ
ಅಲ್ಲಿ ನಂದಿ ಅಲ್ಲ ಅದು ನಂದಿ ಅದಕ್ಕೇನು ಈಶ್ವರ ಅದೆಲ್ಲ ಕಡಲೆಕಾಯಲ್ಲಿ ಫುಲ್ ಕವರ್ ಮಾಡಿದ್ದಾರೆ. ಸಖತ್ತಾಗಿತ್ತು ನೋಡೋಕ್ಕಂತೂ, ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಅದು 3 ದೇವರದಿತ್ತು, ಅದರಲ್ಲಿ ಸೆಂಟರ್ದು ಯಾವುದದು ಈಶ್ವರದಲ್ಲ ಅದು ತುಂಬ ಚೆನ್ನಾಗಿ ಮಾಡಿದ್ದು. ಫುಲ್ ಕಡಲೆಕಾಯಲ್ಲೇ ಇದು ಮಾಡಿದ್ದಾರೆ, ಸೂಪರ್ ಆಗಿತ್ತು. ಕಡಲೆಕಾಯಿ ಬಸ್ಸಿಗೆ ಗೋರಿಲಾನು ಬಂದ್ಬಿಟ್ಟಿದೆ ನೋಡಿ. ನಮ್ಮಕ್ಕ ಕುಡ್ಲದ ಒಂದು ಶಾಪ್ ತಗೊಂಡು ನಮಗೆ ಮಂಗಳೂರಿದ್ದು ಒಂದು ಶಾಪ್ನವ್ರು ಸಿಕ್ಕಿದ್ರು. ಅವರು ಬಲೆ ಅಂತ ಹೇಳುವಾಗ ಭಾರಿ ಖುಷಿ ಆಯಿತು. ಹಾಗೆ ಅಲ್ಲೊಂದು ಚಾಕ್ಲೇಟ್ ಮಫಲ್ಸ್ ಅನ್ನ ತಗೊಂಡೆ. ಸಖತ್ತಾಗಿದೆ ಶೋ ಪೀಸ್. ಮಂಜು ಕೃಷ್ಣ ಬೇಕಾ? ಎಷ್ಟು ಅದಕ್ಕೆ ಕೇಳಿ? ರಂಗೋಲಿ ಅಲ್ಲ, ನಿಮ್ಗೆ ಭಾರಿ ಪಸಂದ್ ರಂಗೋಲಿ తీసుకుంటే ಅದಕ್ಕೆ ರಂಗೋಲಿ ಹಾಕಕ್ ಬರಲ್ಲ, ಅದಕ್ಕೆ ಅದನ್ನ ತಗೊಂಡು ಹಾಕೋಣ ಅಂತ ಹಾಕೋದಿಲ್ಲ, ಸುಮ್ಮನೆ ವೇಸ್ಟ್ ಮಾಡೋದು. ಗೈಸ್ ನೋಡಿ ಗೈಸ್, ನಾನದು ಇಂಟ್ರೆಸ್ಟ್ ರಂಗೋಲಿ ಹಾಕೋಣ ಅಂತ ಏನು ಇಸ್ಕೊಡ್ತಾ ಇಲ್ಲ, ನನ್ನ ತಪ್ಪ. ಎಷ್ಟಂದ್ರೆ ಇಸ್ಕೋ. ಗೈಸ್ ಅವರು ತಗೊಂಡು ಅವರು ಒಬ್ಬರೇ ತಿಂತಾ ಇದ್ದಾರೆ ನೋಡಿ. ನಾನಿಲ್ಲೊಂದು ಇದ್ದೀನಿ ಅನ್ನೋ ಪರಿಜ್ಞಾನ ಕೂಡ ಇಲ್ಲ. ನಿಮ್ಗೊಬ್ಬರಿಗೆ ತಗೊಂಡಿದ್ದಾ? ಆಯ್ತು, ಹಂಗಂದ್ರೆ ನಾನು ಬೇರೆ ತಗೊಂತೀನಿ. 30 ರೂಪಾಯಿ ಕೊಡಿ. ಅಲ್ಲ ಗುರು, ಏನು ಜನ ನೋಡಿ. ಆವಾಗಿಂದ ನಾನು ಹೇಳ್ತೇನೆ ಏನಾದರೂ ಈಸ್ಕೊಡಿ, ನಾನು ಈಸ್ಕೊಡಿ ಇಲ್ಲ, ಬಟ್ ಏನು ಈಸ್ಕೊಟ್ಟಿಲ್ಲ. ಇವಾಗ ಅವ್ರೇನು ತಗೊಂಡು ತಿಂತಾ ಇದ್ದಾರೆ. ಮನೆಗೆ ಒಂದು ಐಟಮ್ ಇಸ್ಕೊಡಿ, ಅದು ಮನೆಗೆ ನಮ್ದಲ್ಲ, ಅದೆಲ್ಲ ನೀವು ತಿಂತೀರಾ, ನಾನು ಒಬ್ಬಳೇ ಅಲ್ಲ, ನನಗೆ ಅಂತ ಟಾಪ್ ಮಾತ್ರ. ಎಷ್ಟು ಅದಕ್ಕೆ? 50 ರೂಪಾಯಿ ಮೂರು. 50 ರೂಪಾಯಿ ಮೂರು ಬೇರೆ ಬೇರೆ ಡಿಸೈನ್. ಒಂದು 20 ಥರ ಬರುತ್ತೆ, ಒಂದು ಗಲಿ ಥರ ಕೊಡಿ ಅದು ಒಂದು ಇಸ್ಕೊಳ್ಳಿಯಾ? ಟೆಕ್ನಾಲಜಿ ಏನೆಲ್ಲ ಟೆಕ್ನಾಲಜಿ ಬಂದಿದೆ ನೋಡಿದ್ರಾ? ಸಖತ್ತಾಗಿದೆ ಮಾತ್ರ. ಇದನ್ನು 3 ಇಸ್ಕೊಂಡೆ. ಈಟ್ ರಾಜ ಬಂದಿದ್ದೀವಿ. ಈಟ್ ರಾಜ ಏನು ಚಿಲ್ಲಿಗೂ ಓಕೆನಾ? ನೋಡ್ಬರು ಟಿಶ್ಯೂ ಕೊಟ್ಟಿಲ್ಲ, ನಮ್ಮ ಅಪ್ಪನಿಗೂ ಟಿಶ್ಯೂ ಕೊಡೋದು ಇಲ್ಲ. ಏನು ಬರ್ದಾಗಿದೆ ನೋಡು, ಲೈಟ್ಸ್ ಓದಿ
are not just a juice bar, we are a waste engineering center. No paper cup, no plastic cup, no tissue, no cola, no water bottle. ಅವ್ರು ಓನರಾ? ಚೆನ್ನಾಗಿದೆ ಅಲ್ಲ? ಇನ್ನೊಂದ್ಸಲ ಫೀಲಿಂಗ್ ಇದೆಯಾ? ನಾನು ಇಷ್ಟು ಸಲ ಮಲ್ಲೇಶ್ವರಮಲ್ಲಿ ಆ ಕಡೆ ಈ ಕಡೆ ಓಡಾಡ್ತಾನೆ ಇರ್ತೀನಿ, ಶಾಪಿಂಗ್ ಅದು ಇದು ಅಂತ. ಈಟ್ ರಾಜ ಮುಂದೆ ಬೇಜಾನ್ ಸಲ ಹೋಗಿದ್ದೀನಿ. ಆದರೆ ನಾನು ಈಟ್ ರಾಜ ಏನಿದೆ ಅಲ್ವಾ, ಅದು ಫ್ರೈಡ್ ರೈಸ್ ಈ ಥರ ಫಾಸ್ಟ್ ಫುಡ್ ಸೆಂಟರ್ ಬರುತ್ತಲ್ಲ, ಅದು ಅಂತ ಅಂದ್ಕೊಂಡಿದ್ದು. ಮೊನ್ನೆ ಚಪ್ಪಲಿ ತಗೋಣ ಗೈಸ್. ಆವಾಗಲೇ ಈಟ್ ರಾಜ ಬಗ್ಗೆ ಒಂದೆರಡು ಮಾತು ಹೇಳ್ತಾ ಇದ್ವಿ. ಆವಾಗಲೇ ಪಕ್ಕದಲ್ಲಿ ಚಪ್ಪಲಿ ಅಂಗಡಿ ಕಂತು. ಆ್ಯಕ್ಚುಲಿ ಡೈಲಿ ವೇರ್ಗೆ ಒಂದು ಶೂ ಬೇಕಿತ್ತು ಆಫೀಸ್ಗೆ, ಅದಕ್ಕೆ ಇಸ್ಕೊಳ್ಳೋಣ ಅಂತ ಗೈಸ್. ಆವಾಗಲೇ ಹೇಳ್ತಾ ಇದ್ದೆಲ್ಲ, ಅದೇ ಈಟ್ ರಾಜ ನಾನು ತುಂಬ ಸಲ ಬಂದಿದ್ದೀನಿ. ಬಟ್ ನಾನು ಅದು ಫಾಸ್ಟ್ ಫುಡ್ ಸೆಂಟರ್ ಅಂತ ಅಂದ್ಕೊಂಡು ನಾನು ಹೋಗೇ ಇರಲಿಲ್ಲ. ಬಟ್ ಅದು ಫಸ್ಟ್ ಟೈಮ್ ಇವತ್ತು ಈಟ್ ರಾಜ ಹೋಗಿದ್ವಿ. ಅಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಜ್ಯೂಸಸ್ ಇದೆ. ಅಂದರೆ ಅದನ್ನ ಥರ ಚಿಲ್ಲಿ ಗೋವಾ, ಆ ಗೋವಾಕ್ಕೆ ಜ್ಯೂಸ್ ಹಾಕಿ ಮೇಲ್ಗಡೆ ಚಿಲ್ಲಿ ಪೌಡ್ರ್ ಎಲ್ಲ ಸ್ಪ್ರಿಂಕಲ್ ಮಾಡಿ ಎಲ್ಲ ಕೊಟ್ಟರು. ಸೊ ಹಾಗೆ ಇವತ್ತು ಫಸ್ಟ್ ಟೈಮ್ ಟ್ರೈ ಮಾಡಿದ್ವಿ. ಇನ್ನು ಮಲ್ಲೇಶ್ವರಂ ಕಡೆ ಬಂದಾಗೆಲ್ಲ ಇನ್ನು ಟ್ರೈ ಮಾಡ್ತಾ ಇರ್ತೀನಿ. ಆ್ಯಂಡ್ ಏನಾಯಿತು ಅಂತ ಹೇಳಿದ್ರೆ, ನಾನು ಶೂ ತೊಗೊಳಕ್ಕೆ ಅಂತ ಹೋದೆ ಅಲ್ಲ, ಅಲ್ಲಿ ಶೂ ಅಂಗಡಿಯಲ್ಲಿ ಶೂ ತಗೊಂಡು ಒಂದು ಸ್ವಲ್ಪ ಬಾರ್ಗೇನ್ ಎಲ್ಲ ಮಾಡಿದೆ. ಬಾರ್ಗೇನ್ ಮಾಡಿ ಒಂದು ಸ್ವಲ್ಪ ನಾನು ಕೇಳಿದ ಪ್ರೈಸ್ಗಳು ಬಂದಿಲ್ಲ, ಬಟ್ ಓಕೆ ಅಂತೇಳಿ ಒಂದು ಸ್ವಲ್ಪ ಮೇಲೆ ಹಾಕಿದೆ. ಆವಾಗ ಅವ್ನು ಕೇಳ್ದೆ, ನೀವು ಮಂಗಳೂರಾ ಅಂತ ಕೇಳ್ದ. ನಾನು ಹೇಳ್ದೆ ಹ್ಞೂ ಅಂತ ಹೇಳಿದೆ. ಹ್ಞೂ ಅಂತೇಳಿ ಅಷ್ಟೊತ್ತಿಗೆ ಇವ್ರು ಕೇಳಿದ್ರು, ನೀವು ಮಂಗಳೂರಾ ಕೇಳಿದರು. ಅದಕ್ಕೆ ಅವ್ರು ಹೌದು ಅಂತ ಹೇಳಿ, ಇವರಪ್ಪ ಒಲ್ಪ ಅಂತ ಕೇಳ್ತಿದ್ದಾರೆ. ಅಂದರೆ ಲೈಕ್ ಭಾರಿ ಇವರು ತುಳು ಎಲ್ಲ ಭಾರಿ ಗೊತ್ತಿತ್ತು. ಏನು ಇದ್ರ ಥರ ಮಂಗಳೂರವ್ರು ಇವರು ಆ ಥರ ಒಲ್ಪ ಅಂತ ಕೇಳ್ತಾ ಇದ್ದಾರೆ. ಅವ್ರು ಅವಲೇ ಅಬೀಸ್ ರೋಡ್ ಅಂತ ಹೇಳಿದ್ರು. ಸೊ ನಾನು ಇದ್ರ ಮುಂಚೆನೇ ಗೊತ್ತಾಗಿದ್ರೆ ಡಿಸ್ಕೌಂಟೆಡ್ ಪ್ರೈಸನ್ನೇ ಹಾಕ್ಬೋದಿತ್ತು ಅಂತ. ಬಟ್ ಓಕೆ ಫೈನ್, ಓಕೆ ಕಮ್ಮಿ ಮಾಡಿಕೊಟ್ರು, ತೊಂದರೆ ಇಲ್ಲ. ನೀವು ಮಂಗಳೂರಾ? ನೀವು ಬ್ಯಾಂಗ್ಳೂರಾ? ನೀವು ಭಯಂಕರ ಮಾರ ನೀವು. ನಮ್ಮದು ಕಡಲೆಕಾಯಿ ಪರಿಸೆ ಮುಗೀತು. ಹಂಗೆ ಇವತ್ತಿನ ಸಂಡೇನು ಮುಗೀತು. ಕೈಗೆ ಯಾಕೆ ಹೊಡಿತಾ ಇದ್ರು? ಕ್ಯಾಮ್ರಾ ಅಲ್ಲಾಡ್ತಿದೆ ಅಲ್ಲಿ. ಸೊ ಇವತ್ತಿನ ಸಂಡೇನ ನಾವು ಕಡಲೆಕಾಯಿ ಪರಿಸೆಯೊಂದಿಗೆ ಮುಗಿಸ್ತಾ ಇದ್ದೀವಿ. ಮುಂದಿನ ವ್ಲಾಗಲ್ಲಿ ಮತ್ತೆ ಸಿಗೋಣ. ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ. ನಾನು ಆ್ಯಕ್ಚುಲಿ ತುಳುವಲ್ಲಿ ವ್ಲಾಗ್ ಮಾಡ್ತಾಯಿದ್ದೆ, ಬಟ್ ಸಮ್ಟೈಮ್ಸ್ ಕನ್ನಡ ವ್ಲಾಗ್ ಕೂಡ ಮಾಡ್ತೀನಿ. ನನ್ನ ಚಾನಲಲ್ಲಿ ತುಳು ವೀಡಿಯೋಸ್ ಕೂಡ ಬರ್ತಾ ಇರುತ್ತೆ, ಕನ್ನಡ ವೀಡಿಯೋಸ್ ಕೂಡ ಬರ್ತಾ ಇರುತ್ತೆ. ಬಿಕಾಸ್ ನಾನು ಬೆಂಗಳೂರಲ್ಲಿ ಏನೇ ವ್ಲಾಗ್ ಮಾಡಿದ್ರು ಕನ್ನಡ ವ್ಲಾಗ್ ಮಾಡ್ತೀನಿ, ಏನಕ್ಕಂದರೆ ಇವ್ರ ಜೊತೆಗೆ ಇರ್ತಾರೆ. ಆ್ಯಂಡ್ ಮಂಗಳೂರಲ್ಲಿ ವ್ಲಾಗ್ ಮಾಡಿದರೆ ಜಾಸ್ತಿ ತುಳುವಲ್ಲೇ ಮಾಡ್ತೀನಿ. ಓಕೆ ಗೈಸ್, ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ಮುಂದಿನ ವ್ಲಾಗಲ್ಲಿ ಸಿಗೋಣ, ಮತ್ತೆ ಸಿಗೋಣ. ಬಾಯ್. ಬಾಯ್ 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 ಬಾಯ್.